ಪುತ್ತೂರು ರೋಟರಿ ಮಲ್ಟಿ ಸ್ಪೆಷಾಲಿಟಿ ಸ್ಯಾಟಲೈಟ್ ಡೆಂಟಲ್ ಕ್ಲಿನಿಕ್ ಇವತ್ತು ಮತ್ತೆ ಉಚಿತ ದಂತ ಆರೋಗ್ಯ ಚಿಕಿತ್ಸಾ ಶಿಬಿರಕ್ಕೆ ಅಣಿಯಾಗಿದೆ. ಶಿಬಿರಾರ್ಥಿಗಳು ಈಗಾಗಲೇ ಬಂದಿದ್ದಾರೆ. ಎಲ್ಲ ದಂತ ವೈದ್ಯರ ಬಳಗ ಕೂಡ ಸನ್ನದ್ಧವಾಗಿ ನಿಂತಿದೆ. ಚಿಕಿತ್ಸೆ ಪ್ರಾರಂಭಗೊಂಡಿದೆ. ಅತ್ಯಂತ ಉತ್ಕೃಷ್ಟವಾದಂಥ ಮತ್ತು ಸೇವಾ ಮನೋಭಾವದಿಂದ ಕೂಡಿದಂಥ ಚಿಕಿತ್ಸಾ ಸೌಲಭ್ಯ ಇದಾಗಿದ್ದು, ಎಲ್ಲ ಸಮಾಜ ಬಾಂಧವರು ಯಾರ್ಯಾರಿಗೆ ತೊಂದರೆ, ನೋವು, ಕಷ್ಟಗಳು ಬಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗಿದೆಯೋ ಬಂದು ಅದನ್ನು ಪರೀಕ್ಷಿಸಿಕೊಂಡು ಸರಿಯಾಗಿ ಚಿಕಿತ್ಸೆಯನ್ನು ಹಂತ ಹಂತವಾಗಿ ಮಾಡಿಸಿಕೊಳ್ಳಿಕ್ಕೆ ಇದೊಂದು ನಿರಂತರ ಶಾಶ್ವತ ಯೋಜನೆಯ ಕೊಡುಗೆ. ರೋಟರಿ ಕ್ಲಬ್ ಪುತ್ತೂರು ಅತ್ಯಂತ ಹೆಮ್ಮೆಯಿಂದ ಇದನ್ನು ಸಮಾಜಕ್ಕೆ ಸದಾ ನೀಡುತ್ತಾ ಬರ್ತಾ ಇದೆ. ರೋಟರಿ ಕ್ಲಬ್ ಪುತ್ತೂರಿನ ಪುತ್ತೂರು ರೋಟರಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನಡೆಸಲ್ಪಡುವಂಥ ರಕ್ತ ಸಂಗ್ರಹ ನಿಧಿ, ಹಾಗೆಯೇ ಡಯಾಲಿಸಿಸ್ ಸೆಂಟರ್, ಹಾಗೆಯೇ ಕಣ್ಣಿನ ಆಸ್ಪತ್ರೆ ಇವೆಲ್ಲವೂ ಕೂಡ ಅತ್ಯಂತ ಪ್ರತಿಷ್ಠಿತವಾದ ಯೋಜನೆಗಳಾಗಿದ್ದು, ಎಲ್ಲ ಪುತ್ತೂರಿನ ಬಾಂಧವರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಹಾಗೆ KVG ಡೆಂಟಲ್ ಕಾಲೇಜಿನ ಡಾಕ್ಟರ್ ಶ್ರೀದೇವಿ ಇಲ್ಲಿ ಸದಾ ಚಿಕಿತ್ಸೆಗೆ ಇಡೀ ವಾರ ಪೂರ್ತಿ ಲಭ್ಯ ಇದ್ದು, ತಿಂಗಳ 2ನೇ ಸೋಮವಾರದಂದು ಬೆಳಗ್ಗೆ 9:30ರಿಂದ ಸಂಜೆ 3:30ವರೆಗೆ ಉಚಿತ ಚಿಕಿತ್ಸಾ ಶಿಬಿರ ನಡೀತದೆ. ಹಾಗೆಯೇ ಉಳಿದ ದಿನಗಳಲ್ಲಿ ಆದಿತ್ಯವಾರ ಬಿಟ್ಟು ಬೆಳಗ್ಗೆ ಅದೇ ಸಮಯಕ್ಕೆ 9:30ರಿಂದ ಸಂಜೆ 3:30ವರೆಗೆ ಅತ್ಯಂತ ಕನಿಷ್ಠ ಶುಲ್ಕದಲ್ಲಿ ಏನೆಲ್ಲ ಸಾಧ್ಯ ಉಂಟ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು, ಉದಾಹರಣೆಗೆ ಮಕ್ಕಳ ಹಲ್ಲಿನ ಚಿಕಿತ್ಸೆ, ರೂಟ್ ಕೆನಾಲ್ ಟ್ರೀಟ್ಮೆಂಟು ಮತ್ತು ಕ್ಯಾಪ್ ಹಾಕುವಂಥದ್ದು, ಮತ್ತು ಉಚಿತ ದಂತಪಂಕ್ತಿಗಳು ಅಂದರೆ ಸೆಟ್ ಮಾಡುವಂಥದ್ದು. ಅದೇ ಅಲ್ಲದೆ ಕಡೆಯ ಹಲ್ಲುಗಳು, ಬುದ್ಧಿ ಹಲ್ಲುಗಳನ್ನು ಕಿತ್ತು ಕೊಡುವಂಥ ವಿಶೇಷ ತಜ್ಞರು ಆಗಾಗ ವಾರದ ಬೇರೆ ಬೇರೆ ದಿನಗಳಲ್ಲಿ ಇಲ್ಲಿ ಬಂದು ತಮ್ಮ ಚಿಕಿತ್ಸೆಯನ್ನು ನೀಡ್ತಾರೆ. ಅದಕ್ಕಾಗಿ ಇಲ್ಲಿಯ ಯಾರು ಸಂಬಂಧಪಟ್ಟವರಿದ್ದಾರೋ ಇಲ್ಲಿಗೆ ಬಂದು ಒಮ್ಮೆ ಸಂಪರ್ಕ ಮಾಡಿಕೊಂಡ್ರೆ ನಿಮಗೆ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಸರಿಯಾಗಿ ಕೊಟ್ಟು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯಂತ ಗೌರವದ ಸೇವೆಯನ್ನು ನೀಡಲಿಕ್ಕೆ ಸದಾ ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಈ ಸೇವೆಯನ್ನು ಎಲ್ಲರೂ ಉಪಯೋಗಿಸಿಕೊಳ್ಬೇಕು. ರೋಟರಿಯ ಪರವಾಗಿ ಅಧ್ಯಕ್ಷನಾದ ಡಾಕ್ಟರ್ ಶ್ರೀಪ್ರಕಾಶ್ ಮತ್ತು ಎಲ್ಲ ಪದಾಧಿಕಾರಿಗಳು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತೇವೆ. ನಮಸ್ಕಾರ. ಎಲ್ಲ KVG ದಂತ ಮಹಾವಿದ್ಯಾಲಯದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಹಾಗೂ ವೈದ್ಯರಿಗೆ ಶುಭಾಶಯಗಳನ್ನು ಹೇಳ್ತಾ ಹ್ಯಾಪಿ ಡೇ, ಸರ್ವ್ ಟು ದ ಬೆಸ್ಟ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.